Oh no, no, no. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಅಬುಧಾಬಿನಲ್ಲಿ ಇರುವಂತಹ ಒನ್ ಆಫ್ ದ ಪಾಪ್ಯುಲರ್ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ. ಡೆಸರ್ಟ್ ಆದ್ಮೇಲೆ ನಮಗೆ ನೆನಪಾಗೋದು ಮರಳು, ಅದ್ರ ಜೊತೆಗೆ ಒಂಟೆ ಸವಾರಿ. ಹಾಗಾದ್ರೆ ಇಲ್ಲಿ ಇದು ಹೇಗಿರುತ್ತೆ ಅಂತ ನೋಡಬೇಕು. ಇವತ್ತು ನಾವು ಬುಕ್ ಮಾಡಿದೀವಿ. ಶಾರ್ಪ್ 3:45ಗೆ ನಮ್ಮ ಪಿಕಪ್ ಆಗುತ್ತೆ ಅಂಡ್ ರಾತ್ರಿ 10 ಗಂಟೆಗೆ ನಮ್ಮ ಡ್ರಾಪ್ ಆಗುತ್ತೆ ಇದೇ ಹೋಟೆಲ್ಗೆ. ಸೊ ಒಂದು ಪ್ಯಾಕೇಜ್ ನ ಬುಕ್ ಮಾಡಿದೀವಿ. ಪ್ಯಾಕೇಜ್ ಅಲ್ಲಿ ಏನೆಲ್ಲ ಇರುತ್ತೆ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಬಂದ್ರೆ ಇದಕ್ಕೆ ಹೋಗ್ಬೋದಾ ಅಂತ ಎಲ್ಲಾ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಬಟ್ ನಾನು ಅಲ್ಲಿ ಹೋಗೋ ಮುಂಚೆ ಹಿಂಗೆ ಹೋಗಕ್ಕಾಗತ್ತಾ? ನೋ, ಔಟ್ಫಿಟ್ ಚೇಂಜ್ ಮಾಡಬೇಕು. ಸೊ ಲೆಟ್ಸ್ ಚೇಂಜ್. ನಲ್ಲಿ ನಾನು ಶಾಪ್ ಮಾಡೋದು ಸ್ಪ್ಲಾಶ್ ಅನ್ನೋ ಜಾಗದಲ್ಲಿ. ನನಗೆ ಇವರ ಕಲೆಕ್ಷನ್ಸ್ ತುಂಬಾನೇ ಇಷ್ಟವಾಗುತ್ತೆ. ಹೇಳಿ, ಈ ಒಂದು ಈಸಿ ಬ್ರೀಸಿ ಮ್ಯಾಕ್ಸಿ ಔಟ್ಫಿಟ್ ಹೇಗಿತ್ತು ಅಂತ. ಆ್ಯಂಡ್ ಇಯರಿಂಗ್ಸ್ ತುಂಬಾನೇ ಪಾಪೌಟ್ ಆಗಿ ನನಗಂತೂ ಇಷ್ಟ ಆಯಿತು. ನಾವು ಎಮಿರೇಟ್ಸ್ ಟೂರ್ಸ್ ಅವ್ರ ಹತ್ರ ಡೆಸರ್ಟ್ ಸಫಾರಿ ಪ್ಯಾಕೇಜ್ನ ತಗೊಂಡಿದ್ವಿ. ಸೊ ಅವರು ನಮ್ಮ ಹೋಟೆಲ್ ಸ್ಟೇ ಹತ್ರ ಬಂದು ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಮಾಡ್ತಾರೆ. ನಮ್ಮ ಹೋಟೆಲಿಂದ ಇದು ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಡ್ರೈವಲ್ಲೇ ಇತ್ತು. ಬೇರೆ 4 ಜನನೂ ಬುಕ್ ಮಾಡಿದ್ರು ಅನ್ಸುತ್ತೆ. ಅವರು ನಮ್ಮ ಜೊತೆ ಈ ಕಾರಲ್ಲಿ ಇದ್ರು. ತುಂಬಾ ಬ್ಯಾಡ್ ಮೂಡ್ ಅಲ್ಲಿ ಇದೀನಿ, ನನ್ನ ತಲೆನೋವು ಇದೆ. ಐ ಹೋಪ್ ಹೋಗ್ತಾ ಇರೋದು ಸರಿ ಹೋಗುತ್ತೆ. 40 ಮಿನಿಟ್ಸ್ ರೈಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ ಹೆಂಗಾಗುತ್ತೆ ಅಂತ. ಹಲವಾರು ಆಕ್ಟಿವಿಟೀಸ್ ನ ಪ್ಲಾನ್ ಅಪ್ ಮಾಡಿದ್ದಾರೆ. ಅಂಡ್ ಇವರು ಯಾವಾಗಲೂ ನೋಡ್ಕೊಂಡು ಚೆನ್ನಾಗಿರೋದೇ ಬುಕ್ ಮಾಡ್ತಾರಲ್ಲ ಪ್ಯಾಕೇಜ್. ಸೊ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಲೆಟ್ಸ್ ಸಿ, ಇಟ್ಸ್ ಗೋನ್ ಬಿ ಎಕ್ಸೈಟಿಂಗ್. ಚೆನ್ನಾಗಿರುತ್ತೆ. ನಾವು ಮುಂಚೆ ಒಂದ್ಸಲ ಈ ತರ ಜೈಸಲ್ಮೇರಲ್ಲಿ ಇಂಡಿಯಾ ಮಾಡಿದ್ವಿ. ಇಲ್ಲಿ UAE ನಲ್ಲಿ ಫಸ್ಟ್ ಟೈಮ್. ದುಬೈ, ಅಬುಧಾಬಿನಲ್ಲಿ ಡೆಸರ್ಟ್ ಸಫಾರಿ ತುಂಬಾನೇ ಪಾಪ್ಯುಲರ್, ಹಾಗೇನೆ ಸಿಕ್ಕಾಪಡೆನೆ ಅಡ್ವೆಂಚರಸ್. ಮರಳಿನ ಮೇಲೆ ಕಾರ್ ಹೋಗುತ್ತೆ. ಸಿನಿಮಾದಲ್ಲಿ ನೋಡಿದೀವಿ, ಇವತ್ತು ನಮ್ಮ ಅನುಭವ ಆಗುತ್ತೆ. ಯಾವ ಕಾರ್ ನಮ್ದು? ಲ್ಯಾಂಡ್ ಕ್ರೂಸರ್. ತುಂಬಾ ಎಕ್ಸ್ಪೆನ್ಸಿವ್. ಇಂಡಿಯಾದಲ್ಲಿ 1.5 ಕೋಟಿ ಇದು. ಇಲ್ಲಿ ಎಲ್ಲ 50-60 ಲಕ್ಷಕ್ಕೆ ಸಿಗ್ಬೋದು. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. 4-wheel ಡ್ರೈವ್. ಇಂಥ ಮರಳ ಮೇಲೆ ಗಾಡಿ ಹೋಗ್ಬೇಕು ಅಂದ್ರೆ ಸುಲಭವಾಗಿರೋಂಥ ಕೆಲಸ ಅಲ್ಲ. ಸೊ ಟೈರ್ ಪ್ರೆಷರ್ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಇವಾಗ ಶುರುವಾಗುತ್ತೆ ನಮ್ಮ ಆಕ್ಚುಯಲ್ ಸಫಾರಿ. ಕ್ಯಾಮ್ರಾ ಶೇಕ್ ಆಗ್ತಾ ಇತ್ತು. ಯಾಕೆ ಅಂತ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. Oh my God! Oh no, no, no! So you're doing it on purpose, no? This is warm up only. Picture abhi baki hai. Looks so risky. ಆ ಗಾಡಿ ನೋಡಿ ಹೆಂಗೆ. ಇವಾಗ ಗೊತ್ತಾಯ್ತಾ ಕ್ಯಾಮ್ರಾ ಯಾಕೆ ಇಷ್ಟೊಂದು ಶೇಕ್ ಆಯ್ತು ಅಂತ. ಯಾಕಂದ್ರೆ ನಮ್ ಕಾರ್ ಕೂಡ ಹಿಂಗೆ ಮೇಲಿಂದ ಬಂತು. ಅವಾಗ ನಮ್ಗೆ ಒಳಗಡೆ ಕೂತಿರೋರ್ಗೆ ಹೆಂಗಾಗಿರ್ಬೇಕು. ಓ ದೇವ್ರೇ, ಶಿವನೇ, ನಮ್ ದೀಪ್ಗೆ ಭಯ ಆಗ್ತಾ ಇದೆ ಅಂದ್ರೆ ಅನ್ಕೊಳ್ಳಿ. ನನಗೆ ಹೆಂಗ ಆಗ್ಬೇಡ. ಅಯ್ಯೋ, ನಮ್ ದೀಪ್ಗೆ ಅಯ್ಯೋ ಅಯ್ಯೋ ಅಂತ ಇದ್ದಾರೆ. ಹಿಂಗನ್ನಿಸ್ತಾ ಇದೆ. ಭಯಾನಕವಾಗಿದ್ಯಾ? ಭಯ ಆಗ್ತಿದ್ಯಾ? ನಿಮಗೆ ಆಗ್ತಾ ಇದೆ ಅಂದ್ರೆ ನಾನು ಕಣ್ಣು ಮುಚ್ಕೊಂಡು ಕೂತಿದ್ದೀನಿ. Are you thrilled? Is it fun? It is. Yes, it is. Oh my God, are you not scared? No, it's fine. But I actually did it once. I made a Oh, that is why. ಅಪ್ಪ ಎಂತ ಧೂಳಲ್ವಾ. ಈ ರೀತಿ ಡ್ರೈವಿಂಗ್ ಮಾಡ್ತಾರೆ. ಟಾಪ್ ಇಂದ ಕೆಳಗಡೆ ಸ್ಪೀಡಾಗಿ ಹೋಗ್ತಾರೆ. ಲೆಫ್ಟ್ ಇಂದ ರೈಟ್ ಸೈಡ್, ಎಲ್ಲಿಂದ ಯಾವಾಗ ಹೆಂಗ್ ಹೋಗ್ತಾರೆ ಅಂತ ಹೇಳಕ್ಕೆ ಆಗಲ್ಲ. 30 ಕಾರ್ ಬ್ಯಾಕ್ ಟು ಬ್ಯಾಕ್ ಹೋಗ್ತಾನೆ ಇರುತ್ತೆ. ಬೇಬಿ, ನಾನು ಹೇಗೆ ಧೈರ್ಯವಾಗಿದ್ದೀನಿ ಈ ಸತಿ. ನೀರಿಗಿಳಿದ್ಮೇಲೆ ಈಜ್ಲೇಬೇಕಲ್ಲ, ಬೇರೆ ದಾರಿನೇ ಇಲ್ಲ ಅಂತ. ಇದಕ್ ಪಿನಿ ಏನಾದ್ರು ತಿಂದ್ಬಿಟ್ಟು ಬಂದ್ರೆ ಇಲ್ಲಿ ಆಚೆ ಬರೋದಂತೂ ಗ್ಯಾರಂಟಿ. ನಮ್ ಕಾರ್ ಕೂಡ ಹಿಂಗೆ ಬಂದಿದ್ದು. ಒಂದ್ ಕಾರ್ ಹಿಂದೆ ಇನ್ನೊಂದ್ ಕಾರ್, 30 ಕಾರ್ ಒಟ್ಟೊಟ್ಟಿಗೆ ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಹೋಗ್ತಾನೆ ಇರುತ್ತೆ. ಎಲ್ಲಾರು ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡೆ ಟ್ರ್ಯಾಕ್ ಮಾಡ್ತಾರೆ. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್.
ಈ ಒಂದು ಥ್ರಿಲ್ಲಿಂಗ್ ಆ್ಯಂಡ್ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಎಷ್ಟೊತ್ತು ತನಕ ಇರುತ್ತೆ ಗೊತ್ತಾ? 30 to 40 minutes. ನಾವು ಹೋಗಿದ್ದು ಗೋಲ್ಡನ್ ಆರ್ಗೆ, ಸೊ ಬ್ಯೂಟಿಫುಲ್ ಆಗಿರೋಂಥ ಸೀನ್ ಕೂಡ ಸಿಕ್ತು. ಇದ್ರ ನಡುವೆ ಅವರೊಂದು ಸಕ್ಕತ್ತಾಗಿರೋಂಥ ಸ್ಪಾಟಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನಾವು ಫೋಟೋಸ್ ಕೂಡ ತಗೋಬೋದು. ಎಂಥ ಅಲ್ಟಿಮೇಟ್ ವ್ಯೂ ಇರುತ್ತೆ ಗೊತ್ತಾ? ಇದ್ರ ಜೊತೆಗೆ ನೋಡಿ ಎಲ್ಲ ಕಾರ್ಸ್ನ ಒಟ್ಟಿಗೆ ನಿಲ್ಲಿಸಿದ್ದಾರೆ. ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಎಲ್ಲರೂ ಅವ್ರವ್ರ ಪಾರ್ಟ್ನರ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬ್ಯೂಟಿಫುಲ್ ಫೋಟೋಸ್, ಮೆಮೊರೀಸ್ನ ಕ್ಲಿಕ್ ಮಾಡ್ತಾ ಇದ್ರು. ಇವರು ಶಮೀರ್ ಬಾಬು ಅಂತ ನಮ್ಮ ಗಾಡಿನ ಓಡಿಸ್ತಾ ಇದ್ರು. ಯು ಆರ್ ಫ್ರಮ್ ಕೇರಳ? Kerala, yes, I'm from How Kerala. many years are you? 6 years experience. डर नहीं लगता है? नहीं. आपको ऐसा नहीं लगता है उल्टा हो जाएगा गाड़ी? कभी हुआ नहीं? नहीं, किसी अभी कार तक से? नहीं हुआ. अच्छा. कल सब मालूम है. Okay. ಥ್ಯಾಂಕ್ ಯು ಜಿ. Okay, bye. ಡೆಸರ್ಟ್ ಅಂದರೆ ನೆಕ್ಸ್ಟ್ ನೆನಪಾಗೋದೇ ಕ್ಯಾಮಲ್. ಸೊ ಹಾಗಾಗಿ ಇಲ್ಲಿ ಕ್ಯಾಮಲ್ ಸ್ಪಾಟ್ ಇದೆ, ಅದ್ರ ಹತ್ರನೂ ನಿಲ್ಲಿಸ್ತಾರೆ. ಆ್ಯಂಡ್ ವಿ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಹಿಯರ್. ನಾವು ಬಂದಿರೋದು ಎಮಿರೇಟ್ಸ್ ಪ್ಯಾಕೇಜ್ ಅಲ್ಲಿ. 4 person 300 dirhams ಆಗಿದೆ. It was very thrilling experience. How many years are you doing this? 12 years. 12 years. Oh my god, what are you doing? Kissing me? Hey. Are these animals like very friendly? They don't bite, na? No. ನಾನು ಇವ್ರ ಜೊತೆ ಇಲ್ಲಿ ಮಾತಾಡ್ತಾ ಇದ್ದೀನಿ, ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಮೀನ್ ವೈಲ್ ನನ್ನ ಹಿಂದೆ ಇರುವಂಥ ಕ್ಯಾಮಲ್ ಸಿಕ್ಕಿದ್ದೇ ಚಾನ್ಸ್ ಅಂತ ಚೆನ್ನಾಗಿ ಅಟ್ಯಾಕ್ ಮಾಡ್ತು. ಅದನ್ನ ಪ್ಯಾಂಪರ್ ಮಾಡಿಲ್ಲ ಅಂತ ಅಟ್ಯಾಕ್ ಮಾಡ್ತಾ, ಯಾಕಂತ ಗೊತ್ತಿಲ್ಲ, ಬಟ್ ಸೆಕೆಂಡ್ ಅಟೆಂಪ್ಟ್ ಇದು. ಸ್ವಲ್ಪ ಎಂಬ್ಯಾರಸಿಂಗ್ ಅನ್ನಿಸ್ತು. ಸುತ್ತಮುತ್ತ ಇರೋರು ಎಲ್ಲರೂ ನೋಟಿಸ್ ಮಾಡಿದ್ರು, ಅವ್ರು ನಗ್ತಾನೇ ಇದ್ರು. ಇಲ್ಲಿಂದ ನಮ್ಮನ್ನ ಕ್ಯಾಂಪಿಗೆ ಕರ್ಕೊಂಡು ಹೋದರು. ಇದು ನಮ್ಮ ಕ್ಯಾಂಪ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ಹಲವಾರು ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಅಪ್ ಮಾಡಿದ್ರು. ತುಂಬ ಜನ ಫಾರಿನರ್ಸ್ ಬಂದಿದ್ದರು. ನಾವು ಹೋಗಿದ್ದು ಪೀಕ್ ಸೀಸನ್ ಟೈಮಲ್ಲಿ ಅಲ್ಲ, ಸೊ ನಮ್ಮ ಜೊತೆ ಆಲ್ಮೋಸ್ಟ್ ಒಂದು 80 ಮೆಂಬರ್ಸ್ ಇದ್ದರು ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಸೀಟಿಂಗ್ ಅರೇಂಜ್ಮೆಂಟ್ಸ್ ಬಿಕಾಸ್ ನೈಟ್ ಪ್ರೋಗ್ರಾಮ್ಗೆಲ್ಲ ರೆಡಿ ಮಾಡ್ತಾ ಇದ್ರು. ಬಟ್ ಪೀಕ್ ಸೀಸನ್ ಟೈಮ್ನಲ್ಲಿ ಆಲ್ಮೋಸ್ಟ್ 300 ಮೆಂಬರ್ಸ್ ತನಕ ಇರ್ತಾರೆ ಪರ್ ಡೇ. ಇದು ಟೀ ಕಾಫಿ ಕೌಂಟರ್. ತಗೊಳ್ಳಿ. Welcome coffee. Arabic coffee, welcome. Arabic coffee. Yes, welcome coffee. Welcome coffee. ತಗೊಳ್ಳಿ. We would like to try it. The no sugar. No You sugar. Want sugar, this is sugar. Better. Which is better? Yeah, they put eat and drinks. Okay. ಹರಬರ್ ಕಾಫಿ ಸ್ಮೆಲ್ ಮಾತ್ರ ಚೆನ್ನಾಗಿದೆ. ಅರಿಯು ಮಲಯಾಳಿ. ಕನ್ನಡ. You want to drink? Eat and drinks is a better sugar. ಸಪ್ಪೆ, ರುಚಿ ಇಲ್ಲ. Video call. ಆರ್ಕಿ ಯೂಟ್ಯೂಬ್ ಅನ್ನು YouTube channel live. ಲೈವ್ ರೆಕಾರ್ಡಿಂಗ್ Live. ವಿಡಿಯೋ Recording. ಆಫ್ಟರ್ ವಿಡಿಯೋ ಬಾದ್ಮೇ ಆತ. This is Emirates tour and camp. It's a safari. ಪ್ರಮೋಷನ್, ಫ್ರೀ ಪ್ರಮೋಷನ್. Yeah. Of course. ಅರಬ್ ಅವರ ಬಟ್ಟೆ ಬೇಕು ಅಂದರೆ ಹಾಕೊಂಡು ಫೋಟೋ ತೆಗೆಸ್ಕೋಬೋದು. ಹಾಗೆಯೇ ಇಲ್ಲೊಬ್ರು ಕೂತಿದ್ದಾರೆ ಫಾರ್ ಹೆನ್ನಾ ಟ್ಯಾಟೂ. ಇಲ್ಲಿ ಬಂದಿದ್ದೀವಿ ಅಂದಮೇಲೆ ಅರಬ್ ಅವರ ಟ್ರೆಡಿಷನಲ್ ಟರ್ಬನ್ನ ಟ್ರೈ ಮಾಡುವಂಥ ಚಾನ್ಸ್ ಸಿಕ್ತು. ಸೊ ದೀಪ ಅವರ ಫಸ್ಟ್ ಟೈಮ್ ಟ್ರಯಲ್. ಥ್ಯಾಂಕ್ ಯು. ಸಗದ ಕಾಣಿಸ್ತೀರಾ? ಯಾರಾದರೂ ಉಳ್ಕೋತಾರಂದ್ರೆ ಅವರಿಗೆ ಇಲ್ಲಿ ಈ ಥರ ಟೆಂಟ್ ಇದೆ. ಇಲ್ಲೊಂದು ಪುಟ್ಟ ಅಂಗಡಿ ಇದೆ, ಅದೇ ಡೆಸರ್ಟ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಕ್ಯಾಮಲ್. ಆಮೇಲೆ ಇಲ್ಲಿ ಈ ಥರ ಹೌ ಮಚ್ ಇಸ್ ದಿಸ್ ಫಾರ್? ಕಲರ್ಫುಲ್ ಸ್ಯಾಂಡಲಿ ಈ ಥರದ ಕಲರ್ಫುಲ್ ಆರ್ಟ್ ವರ್ಕ್ ಕೂಡ ಮಾಡ್ತಾರೆ. इसके ऊपर Hi. Can I go with it? No. Oh, okay. ಇದಷ್ಟೇ ಅಲ್ಲ, ಸ್ಯಾಂಡ್ ಬೋಟ್, ಫ್ಯಾಲ್ಕನ್ ಬರ್ಡ್, ಹಾಗೇನೆ ಕ್ವಾಡ್ ಬೈಕ್ ಎಕ್ಸ್ಪೀರಿಯನ್ಸ್ ಈ ಥರದ್ದು ಇದೆ. ಇವಾಗ ಬೈಕ್ ರೈಡ್ ಮಾಡ್ತಾ ಇದ್ದೀವಿ.
ಎಲ್ಲರೂ ಲೀಡರ್ನ ಫಾಲೋ ಮಾಡ್ಕೊಂಡು ಹೋದರೆ ನಾನು ಮಾತ್ರ ಬೇರೆ ಕಡೆಗೆ ಹೋಗ್ತಾ ಇದ್ವಿ. ನನಗೆ ಭಯ ಜಾಸ್ತಿ, ಏನಾದರೂ ಹೊಸತನನ ಟ್ರೈ ಮಾಡಬೇಕು ಅಂದರೆ. ಬಟ್ ಗ್ರಿಪ್ ಸಿಕ್ಕಿದ ಮೇಲೆ ಚೆನ್ನಾಗಿ ಓಡಿಸ್ದೆ ನಾನು. ಸೊ ಆಮೇಲೆ ರಿಲ್ಯಾಕ್ಸಿಂಗ್ ಆಗಿ ಕಂಫರ್ಟೇಬಲ್ ಆಗಿ ನನ್ನ ಪಾಡಿಗೆ ನಾನು ಒಂದು 3-4 ರೌಂಡ್ಸ್ ಹಾಕಿದೆ. ಇದು ದೀಪು ಅವರು ನೋಡಿ ಚೆನ್ನಾಗಿ ಕ್ವಿಕ್ ಆಗಿ ಲರ್ನ್ ಮಾಡಿದ್ರು. ಚಿಕ್ಕ ವಯಸ್ಸಿಂದಾನು ಮೆಹಂದಿ ಹಾಕಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಬಟ್ ನನಗೂ ಇದರ ಆರ್ಟ್ ವರ್ಕ್ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ನೋಡಿ ಇವ್ರು ಎಷ್ಟು ಚೆನ್ನಾಗಿ ಸ್ಪೀಡಾಗಿ ನೀಟಾಗಿ ಹಾಕ್ತಾರಲ್ಲ, ಇಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ನಾನು. ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸೋ ಅಷ್ಟರಲ್ಲಿ 7:30 ಆಗಿತ್ತು. ಅಷ್ಟರಲ್ಲಿ ಡಿನ್ನರ್ನ ಸ್ಟಾರ್ಟ್ ಮಾಡಿದರು. ಟ್ರೆಡಿಷ್ನಲ್ ಆಗಿರುವಂಥ ಅರಬ್ ಫುಡ್, ಅದ್ರ ಜೊತೆಗೆ ಇಂಡಿಯನ್ ಫುಡ್ ಕೂಡ ಇತ್ತು. ಬಟ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ಇವರ ಕುಕಿಂಗ್ ಸ್ಟೈಲ್ ಬೇಸಿಸ್ ಅರಬ್ ಸ್ಟೈಲ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಹಲವಾರು ಆ್ಯಕ್ಟಿವಿಟೀಸ್ನ ಮಾಡಿರ್ತೀವಿ, ಬಿಸಿಲು ಬೇರೆ ಇರುತ್ತೆ, ಸೊ ಟಯರ್ಡ್ ಅನ್ಸುತ್ತೆ, ಹೊಟ್ಟೆನೂ ಹಸ್ದಿರುತ್ತೆ. ಊಟ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ನಮ್ಮ ರಾತ್ರಿದು ಊಟ ಇದೆ. ಟ್ರೈ ಮಾಡಿ ಬೇಬಿ, ಊಟ ಹೆಂಗಿದೆ ಹೇಳಿ. ನನ್ನ ಕೈಗೆ ಹೆನ್ನ ಹಾಕಿದ್ದಾರೆ, ಸೊ ನಾನು ತಿನ್ನಕ್ಕಾಗಲ್ಲ. ಏನದು? ಕುಬೂಸ್. ತಿನ್ನಿ ನೀವು ಫಸ್ಟ್. ಇವಾಗ ಶುರು ಆಗುತ್ತೆ ಇಲ್ಲಿನ ಕಲ್ಚರಲ್ ಡಾನ್ಸ್ ಪರ್ಫಾರ್ಮೆನ್ಸ್. ಇವ್ರು ಮಾಡ್ತಾ ಇದ್ದಾರಲ್ಲ, ಇದನ್ನ ತನೂರ ಡಾನ್ಸ್ ಫಾರ್ಮ್ ಅಂತ ಕರಿತೀವಿ. ಹ್ಯೂಜ್ ಸ್ಕರ್ಟ್ಸ್ ಇಟ್ಕೊಂಡು ಡಾನ್ಸ್ ಮಾಡುವಂಥದ್ದು. ಇದು ಈಜಿಪ್ಟ್ ಅಂಡ್ ಟರ್ಕಿನಲ್ಲಿ ತುಂಬಾನೇ ಪಾಪ್ಯುಲರ್. ಈ ಡಾನ್ಸ್ ಪ್ರೋಗ್ರಾಮ್ ಆದಮೇಲೆ ಕೊನೆಯ ಒಂದು ಆಕ್ಟಿವಿಟಿ ಇತ್ತು. ಲೈಟ್ಸ್ ಎಲ್ಲ ಆಫ್ ಮಾಡ್ತಾರೆ, ಹಾಗೆ ಆಕಾಶನ ನೋಡೋದಕ್ಕೆ ಹೇಳ್ತಾರೆ. ನಕ್ಷತ್ರಗಳು ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಗೊತ್ತಾ. ಈ ಒಂದು ಎಕ್ಸ್ಪೀರಿಯನ್ಸ್ ವಾಸ್ ಅಲ್ಟಿಮೇಟ್. ಕೆಲವೊಂದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂಥದ್ರಲ್ಲಿ ಸ್ಟಾರ್ ಗೇಸಿಂಗ್ ಕೂಡ ಒಂದು. ಫೈನಲಿ ಆಫ್ಟರ್ ಅ ವೆರಿ ಟೈರಿಂಗ್ ಡೇ ನಾವು ಮನೆಗೆ ಬಂದಿದ್ದೀವಿ. ಮೈಡಿ ಮಣ್ಣಿದೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಇಸ್ಂಟ್ ಇಟ್? ಕಂಪ್ಲೀಟ್ಲಿ ಡಿಫ್ರೆಂಟ್, ಸ್ಪೆಷಲ್. ಬ್ಯೂಟಿಫುಲ್. ಇವಾಗ ಹೋಗ್ಬಿಟ್ಟು ಫ್ರೆಶ್ ಆಗಿ ಸ್ನಾನ ಮಾಡಿ ಟಯರ್ಡ್ ಆಗಿದ್ದೀವಿ, ಸೊ ವಿ ಗೋಣ ಸ್ಲೀಪ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.